ರೆಕಾರ್ಡಿಂಗ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಮತ್ತೆ ಇದು ರಿಪೀಟ್ ಆಗಿ ರಿಜೆಕ್ಟ್ ಆಗ್ತಾ ಇದೆ ಯೂಟ್ಯೂಬಿಂದ. ನೋಡೋಣ ಏನಾಗುತ್ತೆ. ಸೊ ಆದರೆ ಒಳ್ಳೇದು, ಆಗದೆ ಇದ್ರೆ ಕೃಷ್ಣನ ಇಚ್ಛೆ. ಆಯ್ತು. ಹರೇ ಕೃಷ್ಣ. ಇಂದಿನ ಚರ್ಚೆಯನ್ನು ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೀ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಧನ್ಯವಾದಗಳು. ಗುರು ಮತ್ತು ಕೃಷ್ಣನ ಕೃಪೆಯಿಂದ ಪ್ರಣಾಮಗಳು ಮಾತಾಡಿ. ಗುರು ಮತ್ತು ಕೃಷ್ಣನ ಕೃಪೆಯಿಂದ ಮತ್ತು ಇಸ್ಕಾನ್ ಮಂಗಳೂರು ಪ್ರೆಸಿಡೆಂಟ್ ನಾಮನಿಸ್ ದಾಸ್ ಪ್ರಭು ಅವರಿಂದ, ಪ್ರಭುವರ ಕೃಪೆಯಿಂದ ಮತ್ತು ಇತರ ಹಿರಿಯ ಭಕ್ತರ ಕೃಪೆಯಿಂದ ನಾವು ಈ ಭಾಗವತಂನ ಚರ್ಚೆ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಿದ್ರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಏನು ಓದ್ತಾ ಇದ್ವಿ ಹಿಂದಿನ ಇದ್ರಲ್ಲಿ ಸದಾಚಾರಲ್ಲಿ? ಸರಿ ಏನು ಓದಿದ್ವಿ? ಏನು ಓದ್ತಾ ಇದ್ವಿ? ಹರೇ ಕೃಷ್ಣ. ಮಾತಾಡಿ ಎಲ್ರೂ, ತಪ್ಪಾದ್ರೂ ಪರವಾಗಿಲ್ಲ ಮಾತಾಡಿ. ಏನ್ ಓದ್ತಾ ಇದ್ವಿ? ಎಲ್ರು ಬಿಸಿ ಇದ್ದೀರಾ ಬೇರೆ ಕೆಲಸಗಳಲ್ಲಿ? ಮತ್ಸ್ಯಾವತಾರ ಓದ್ತಿದ್ದು ಗುರುಜಿ. ಓಕೆ. ಮತ್ಸ್ಯಾವತಾರದಲ್ಲಿ ಏನ್ ಓದ್ತಾ ಇದ್ವಿ? ಮತ್ಸ್ಯಾವತಾರದಲ್ಲಿ ಏನ್ ಓದ್ತಾ ಇದ್ವಿ? ಅದು ಸತ್ಯಜಿತ್ ರಾಜನ್ ಬಗ್ಗೆನೋ ಏನೋ ಪ್ರಭುಜಿ. ಸತ್ಯವ್ರತ ರಾಜನ ಬಗ್ಗೆ ಓದ್ತಾ ಇದ್ವಿ. ಓಕೆ. ಏನ್ ಮಾಡ್ತಾ ಇದ್ವಿ ಸತ್ಯವ್ರತ ರಾಜನ ಬಗ್ಗೆ? ಸಂಕ್ಷಿಪ್ತವಾಗಿ ಯಾರಿಗಾರು ಹೇಳಲಿಕ್ಕೆ ಸಾಧ್ಯನಾ? ನಾವು ಆತ್ಮ ಸಾಕ್ಷಾತ್ಕಾರದಲ್ಲಿ ಆಸಕ್ತಿಯುಳ್ಳವರಾಗಿದ್ರೆ ನಾವು ದೇವೋತ್ತಮ ಪರಮ ಪುರುಷನ ನಮ್ಮನ್ನ ಗುರುವಾಗಿ ಸ್ವೀಕರಿಸ್ತೇವೆ. ಏಕೆಂದ್ರೆ ನಾವು ಎಲ್ಲಾ ಕಡೆ ನಾವು ಕಣ್ಣಿಡಬಹುದು. ನಾವು ಸೂರ್ಯನಂತೆ ಸರ್ವಜ್ಞನಾಗಿರುವೆ. ಕಣ್ ಕಾಣದ ಕುರುಡನ್ನು ಮತ್ತೊಬ್ಬ ಕುರುಡನ್ನು ಮಾರ್ಗದರ್ಶಿಯಾಗಿ ತಗೊಂಡ್ರೆ ಜೀವನದ ಗುರಿನೂ ತಿಳಿಯೋದಿಲ್ಲ. ಓಕೆ. ಅದು ಎಷ್ಟನೇ ಶ್ಲೋಕ? ಅದು 50 ಗುರುಜಿ. 50ನೇ ಶ್ಲೋಕನ 51ನೇ ಶ್ಲೋಕನ? 50 ಗುರುಜಿ. 50ನೇ ಶ್ಲೋಕ ಆಯ್ತಲ್ವಾ? ಆಗಿದೆ. ಓಕೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಇದು ಸುಮ್ಮನೆ
ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಎಲ್ಲರೂ ಪ್ರಯತ್ನ ಪಡಿ, ಎಲ್ಲರೂ ಪ್ರಯತ್ನಿಸ್ಬೇಕು. ನಾವು ಸುಮ್ಮನೆ ಕೇಳ್ಕೊತಾ ಇದ್ರೆ ಏನಾಗುತ್ತೆ, ನಿದ್ದೆ ಬರುತ್ತೆ ಅಷ್ಟೇ. ಸೊ ಅವಾಗ ಮಾತಾಡ್ತಾನೆ ಇರ್ಬೇಕು, ಇಲ್ಲಾಂದ್ರೆ ನಮ್ಗೆ ನಿದ್ದೆ ಬರುತ್ತೆ. ಸೊ ನಾವು ಮತ್ಸ್ಯಾವತಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ಸ್ಯಾವತಾರದಲ್ಲಿ ಭಗವಂತನ ಒಂದು ಕೃಪೆ ಏನಿದೆ ಅದು. ಸೊ ಆ ಮತ್ಸ್ಯಾವತಾರದಲ್ಲಿ ಏನಾಗುತ್ತೆ, ಅವನು ಒಂದು ಸಣ್ಣ ಮೀನಾಗಿ ಹುಟ್ಟುತ್ತಾನೆ, ಅವತರಿಸ್ತಾನೆ. ಸೊ ಸಣ್ಣ ಮೀನಾಗಿ ಅವತರಿಸ್ಬಿಟ್ಟು ಏನಾಗ್ತಾನೆ, ಅವನು ಮುಂದಿನ ಮನುವಿಗೆ ಕಾಣಿಸ್ಕೊಳ್ತಾನೆ. ಸತ್ಯವರ್ತನ ರಕ್ಷಣೆಗೋಸ್ಕರ ಬರ್ತಾನೆ. ಮತ್ತೆ ಏನ್ ಹೇಳ್ತಾನೆ, ಸೊ ನಾನು ಏನೆಲ್ಲ ಮುಂದೆ ಏನೆಲ್ಲ ಆಗ್ಲಿಕ್ಕಿದೆ ಅದೆಲ್ಲವೂ ಬಗ್ಗೆ ಹೇಳ್ತಾನೆ. ನಂತರ ಸೊ ರಾಜನಿಗೆ ಹೇಳ್ತಾನೆ, ನನ್ನ ಒಂದು ಸುಖದೇವ್ ಗೋಸ್ವಾಮಿ ಹೇಳ್ತಾರೆ, ರಾಜ ಸತ್ಯವ್ರತನು ಕಮಲದ ದಳದಂತ ಕಣ್ಣುಗಳನ್ನು ಹೊಂದಿರುವ ಜೀವನದ ದೈಹಿಕ ಪರಿಕಲ್ಪನೆ ಇರುವ ದೇವತೆಗಳ ಪೂಜೆಯು ಎಲ್ಲಾ ರೀತಿಯಲ್ಲೂ ನಿಷ್ಫಲ ಅಂತ ಅವನು ಹೇಳ್ತಾ ಇರ್ತಾನೆ. ಅದರಿಂದ ಮೀನಿನಂತೆ ನೀವು ನಿಮ್ಮ ರೂಪವನ್ನು ವ್ಯಕ್ತಪಡಿಸಿದ್ದೀರಿ ಅಂತ ಭಗವಂತನಿಗೆ ಹೇಳ್ತಾನೆ. ಆಮೇಲೆ ಆಗ ಭಗವಂತ ಏನ್ ಹೇಳ್ತಾನೆ, ತನ್ನ ಭಕ್ತರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಳಯದ ನೀರಿನಲ್ಲಿ ತನ್ನ ಲೀಲೆಗಳನ್ನು ಆನಂದಿಸಲು ಮೀನಿನ ರೂಪವನ್ನು ಧರಿಸ್ತಾನೆ ಭಗವಂತ. ಮತ್ತು ಕೆಳಗೆ ಮತ್ತೆ ಇದು ರಾಜನಿಗೆ ಹೇಳ್ತಾನೆ, ಸತ್ಯವತನಿಗೆ ಹೇಳ್ತಾನೆ, ನೀನು ಇಂದಿನ 7 ದಿನದಂದು 3 ಲೋಕಗಳು ಅಂದ್ರೆ ಭೂಹ ಮತ್ತು ಸ್ವಹ ಎಲ್ಲ ಕೂಡ ಪ್ರವಾಹ ನೀರಿನಲ್ಲಿ ವಿಲೀನಗೊಳ್ಳುತ್ತೆ. ಅವಾಗ 3 ಲೋಕಗಳು ನೀರಿನಲ್ಲಿ ವಿಲೀನವಾದಾಗ ನಾನು ಒಂದು ದೊಡ್ಡ ದೋಣಿಯನ್ನು ಕಳಿಸ್ತೇನೆ. ಆ ದೋಣಿ ಬಂದು ನಿಮ್ಮ ಮುಂದೆ ಕಾಣಿಸ್ಕೊಳ್ಳುತ್ತೆ. ಆ ದೋಣಿ ನಿಮ್ಮ ಮುಂದೆ ಕಾಣಿಸ್ಕೊಂಡಾಗ ಏನ್ ಮಾಡ್ಬೇಕು ನೀನು ರಾಜ, ನೀನು ಎಲ್ಲಾ ರೀತಿಯ ಗಿಡಮೂಲಿಕೆಗಳು ಮತ್ತು ಅನೇಕ ರೀತಿಯ ಬೀಜಗಳನ್ನು ಸಂಗ್ರಹಿಸಿ ಆ ದೊಡ್ಡ ದೋಣಿಯಲ್ಲಿ ತುಂಬಬೇಕು. ನಂತರ ಸಪ್ತ ಋಷಿಗಳು, 7 ಋಷಿಗಳು ಇರ್ತಾರೆ. ಯಾರಿಗಾರು ನೆನಪಿದ್ಯಾ ಸಪ್ತ ಋಷಿಗಳ ಹೆಸರು? ವಸಿಷ್ಠ, ಕಶ್ಯಪ, ಅತ್ರಿ, ಭಾರದ್ವಾಜ, ಮತ್ತಿಲ್ಲ ಪ್ರಭುಜಿ. ಮಿಕ್ತವರು ಪ್ರಯತ್ನ ಪಡಬೇಕು. ಮಾತಾಜಿ ಒಬ್ಬರೇ ಹೇಳ್ತಾ ಇದ್ರು, ಒಬ್ಬನೇ ಪ್ರಯತ್ನ ಪಡ್ತಾ ಇದ್ರು ನೋಡಿ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನಿಮ್ಗೆ ಮಾತಾಜಿ. ನೀವು ಎಲ್ರಿಗೂ ಸ್ವಲ್ಪ ಟೀ ಕಾಫಿ ಕುಡಿಸಿ ಫ್ರೆಂಡ್ ಮಾಡ್ಕೋಬೇಕು. ನೀವು ಟೀ ಕಾಫಿ ಕುಡಿಯೋದಿಲ್ಲ, ಸೊ ನೀವು ಪ್ರಸಾದ ಕೊಟ್ಟು. ಸಪ್ತ ಋಷಿಗಳು ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ ಮಹರ್ಷಿ, ಜಮದಗ್ನಿಗಳು, ಅಂಗೀರಸ ಬರಲ್ಲ ಮಾತಾಜಿ, ಇದ್ರಲ್ಲಿ ಬರೋದಿಲ್ಲ. ಪ್ರಸ್ತುತ ಇರೋರು ಬೇಕು ನಮ್ಗೆ. ಅಂದ್ರೆ ವೈವಸ್ವತ ಮನ್ವಂತರದಂದ್ರೆ ಪ್ರಸ್ತುತ ಮಹರ್ಷಿಗಳು ಬೇಕು. ಸೊ ಅಂಗೀರಸ ಅವರು ಬೇರೆ ಇದರಿಂದ ಬರ್ತಾರೆ. ಸೊ ಪ್ರಸ್ತುತದಲ್ಲಿರೋದು ಕಶ್ಯಪ ಮಹರ್ಷಿಗಳು, ಅತ್ರಿ ಮಹರ್ಷಿಗಳು, ವಸಿಷ್ಠ ಮಹರ್ಷಿಗಳು. ಕಶ್ಯಪ ಮಹರ್ಷಿಗಳು ಇವರು ದೇವತೆಗಳು, ಅಸುರರು ಮತ್ತು ಇವರು ಮಾನವ ಕುಲದ ಪಿತಾಮಹ ಅಂತ ಕರೀತಾರೆ ಕಶ್ಯಪರಿಗೆ. ನಂತರ ಅತ್ರಿ ಮಹರ್ಷಿಗಳು, ಇವರು ಸತಿ ಅನುಸೂಯ ದೇವಿಯ ಪತಿ ಮತ್ತು ದತ್ತಾತ್ರೇಯರ ತಂದೆ ಇವರು. ನಂತರ ವಸಿಷ್ಠ, ಹರೇ ಕೃಷ್ಣ, ಪರವಾಗಿಲ್ಲ. ನಂತರ ವಸಿಷ್ಠ ಮಹರ್ಷಿಗಳು, ಇವರು ಸೂರ್ಯವಂಶದ ಕುಲಗುರುಗಳು ಇವರು. ಆಮೇಲೆ ವಿಶ್ವಾಮಿತ್ರ ಮಹರ್ಷಿಗಳು, ಇವರು ಗಾಯತ್ರಿ ಮಂತ್ರವನ್ನು ಬರೆದವರು ಇವರು ಬ್ರಹ್ಮರ್ಷಿ. ಇವರು ಮೊದಲು ಕ್ಷತ್ರಿಯರಾಗಿರ್ತಾರೆ, ನಂತರ ಬ್ರಹ್ಮರ್ಷಿ ಆಗ್ತಾರೆ. ನಂತರ ಗೌತಮ ಮಹರ್ಷಿಗಳು, ಇವರು ನಂತರ ಜಮದಗ್ನಿಯವರು, ಇವರು ಪರಶುರಾಮನ ತಂದೆ ಮತ್ತು ಭೃಗು ವಂಶದವರು ಜಮದಗ್ನಿಯವರು. ನಂತರ ಭಾರದ್ವಾಜ ಮಹರ್ಷಿಗಳು, ಇವರು ಆಯುರ್ವೇದ ತತ್ವಶಾಸ್ತ್ರ ಇದೆಲ್ಲ ಬರೆದಿರೋರು. ಈ ಆಕರ್ಷಗಳು ಇದರಲ್ಲಿ ಇವರೆಲ್ಲ ಸಪ್ತರ್ಷಿಗಳು. ಈ ರೀತಿಯಾಗಿ ಸಪ್ತರ್ಷಿಗಳು ಕೂಡ ಆ ದೋಣಿಯಲ್ಲಿ ಇರ್ತಾರೆ, ಆ ದೋಣಿಯಲ್ಲಿ ಎಲ್ಲ ಸೇರ್ಕೊಳ್ತಾರೆ. ಸೊ ಈ ರೀತಿ ಆ ದೋಣಿಯಲ್ಲಿ ಸಪ್ತರ್ಷಿಗಳು, ಅನೇಕ ಬೀಜಗಳು, ಅನೇಕ ಗಿಡಮೂಲಿಕೆಗಳು, ಸೊ ಇದು ಎಲ್ಲವನ್ನು ಆ ಗಿಡಗಳಲ್ಲಿ ದೋಣಿಯಲ್ಲಿ ಸಂಗ್ರಹಿಸಿ ಮತ್ತು ಭಗವಂತನ ಒಂದು ಇದರಲ್ಲಿ ಭಗವಂತ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಆ ಸಪ್ತರ್ಷಿ ಮಹರ್ಷಿಗಳು ಕೂಡ ಅದರಲ್ಲಿ ಇರ್ತಾರೆ. ನಂತರ ಬಲವಾದ ಗಾಳಿಯಿಂದ ದೋಣಿ ಅತ್ತ ಇತ್ತ ಅಲಿತಾ ಇರ್ಬೇಕಾದ್ರೆ ವಾಸುಕಿ ಎಂಬ ಮಹಾಸರ್ಪದ ಮೂಲಕವಾಗಿ ಮೀನಿನ ಕೊಂಬಿಗೆ ನೀನು ಇದನ್ನು ಜೋಡಿಸ್ಬೇಕು. ಯಾಕಂದ್ರೆ ಈ ದೋಣಿಯನ್ನು ಜೋಡಿಸ್ಬೇಕು, ಯಾಕಂದ್ರೆ ನಾನು ನಿಮ್ ಪಕ್ಕದಲ್ಲೇ ಇರ್ತೀನಿ, ಜೋಡಿಸ್ಬೇಕು ಅಂತ ಹೇಳ್ತಾರೆ. ಸೊ ನಂತರ ಬ್ರಹ್ಮನ ನಿದ್ರೆ
ನಿದ್ರೆಯ ರಾತ್ರಿ ಮುಗಿಯುವವರೆಗೂ ನಾನು ವಿನಾಶದ ನೀರಿನಲ್ಲಿ ಪ್ರಯಾಣಿಸುತ್ತೇನೆ ಅಂತ ಭಗವಂತ ಹೇಳ್ತಾನೆ. ಸೊ ಬ್ರಹ್ಮನ ರಾತ್ರಿ ಎಷ್ಟು ದಿವಸ? ನಮ್ಮ ಇದರ ಪ್ರಕಾರ ಯಾರು ಹೇಳ್ತೀರಾ? ಬ್ರಹ್ಮನ ರಾತ್ರಿ ಎಷ್ಟು ವರ್ಷ? 100 ವರ್ಷ. 100. ಬ್ರಹ್ಮನ ಒಂದು ಲೈಫ್ ಟೈಮ್ 100 ವರ್ಷ. ಬ್ರಹ್ಮನ ಒಂದು ರಾತ್ರಿ ಎಷ್ಟು ವರ್ಷ? 1,000 ಯುಗಗಳು. 1,000 ಯುಗಗಳು ಬ್ರಹ್ಮನ ಒಂದು ದಿನ. 1,000 ಯುಗಗಳು ಅಂದ್ರೆ 1,000 ಕಲ್ಪಗಳು. 1,000 ಯುಗಗಳಲ್ಲ, 1,000 ಕಲ್ಪಗಳು. ಅಂದ್ರೆ ಒಂದು ಕಲ್ಪ ಅಂದ್ರೆ ಒಂದು ಏನು ಅಂದ್ರೆ 4 ಯುಗಗಳಿಗೆ ಒಂದು ಮಹಾಯುಗ ಆಗುತ್ತೆ. ಅಂತಹ 1,000 ಯುಗಗಳು, ಅಂತಹ 1,000 ಮಹಾಯುಗಗಳು, ಅಂತಹ 1,000 ಯುಗಗಳಲ್ಲಿ ಬ್ರಹ್ಮನ ಒಂದು ದಿನ. ಸೊ ನಮ್ಮದು ಏನಿಲ್ಲ ಅಂದ್ರೂ 4 ಟ್ರಿಲಿಯನ್ ವರ್ಷಗಳು, 4 ಟ್ರಿಲಿಯನ್ 33 ಬಿಲಿಯನ್ ವರ್ಷಗಳು ಏನೋ ಆಗುತ್ತೆ. ಸೊ ಅಷ್ಟು ವರ್ಷಗಳು ಬ್ರಹ್ಮನ ಒಂದು ದಿನ. ಅಷ್ಟೇ ವರ್ಷಗಳು ಬ್ರಹ್ಮನ ಒಂದು ರಾತ್ರಿ ಕೂಡ. ಅಂದ್ರೆ 4 ಟ್ರಿಲಿಯನ್ ಈ ಅಂದ್ರೆ ನಮ್ಮ ಭೂಮಿಯ ವರ್ಷಗಳ ವರೆಗೂ ಆ ಭಗವಂತ ಆ ದೋಣಿಯನ್ನು ಎಳಿತಾ ಇರ್ತಾನೆ. ಸೊ ಅಂದ್ರೆ ನೋಡ್ಕೊ ಎಷ್ಟು ಅದು ವಿನಾಶದ ನೀರು, ಪ್ರಳಯದ ನೀರದು. ಸೊ ನೀವು ಭಗವಂತನಿಂದ ಸಂಪೂರ್ಣವಾಗಿ ಅನುಗ್ರಹ ನಿಮ್ಗೆಲ್ರಿಗೂ ಇರುತ್ತೆ. ಮತ್ತು ನಾನು ನನ್ನ ಎಲ್ಲ ಬೋಧನೆಯನ್ನು ನಿಮ್ಮ ಹೃದಯದಲ್ಲಿ ಪ್ರಕಟೆಯಾಗಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ನಂತರ ರಾಜನಿಗೆ ಹೀಗೆ ಹೇಳಿದ ತಕ್ಷಣ ದೇವೋತ್ತಮ ಪರಮಪುರುಷ ತಕ್ಷಣ ಕಣ್ಮರೆ ಆಗ್ತಾನೆ. ಆಮೇಲೆ ಭಗವಂತನನ್ನು ಆ ಮೀನಿನ ರೂಪಿಸಿದ ಭಗವಂತನನ್ನು ಧ್ಯಾನಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ನಂತರ ನಿರಂತರವಾಗಿ ನೀರು ಸುರಿಲಿಕ್ಕೆ ಶುರುವಾಗುತ್ತೆ. ಸಾಗರವು ದೊಡ್ಡ ಉಕ್ಕಿ ಬಂದು ಇಡೀ ಭೂಮಿಯನ್ನು ಮುಳುಗಿಸ್ಲಿಕ್ಕೆ ನಿಧಾನವಾಗಿ ಪ್ರಾರಂಭ ಮಾಡುತ್ತೆ. ನಂತರ ಭಗವಂತ ಒಂದು ದೋಣಿಯನ್ನು ಕಳಿಸ್ತಾನೆ ತಾನು ಹೇಳಿದ ರೀತಿಯಲ್ಲಿ. ಹೀಗೆ ಅವನು ಸತ್ಯವ್ರತ ಭಗವಂತ ಸತ್ಯವ್ರತ ರಾಜನು ಅವನು ಅನೇಕ ಗಿಡಮೂಲಿಕೆಗಳನ್ನು, ಬಳ್ಳಿಗಳನ್ನು, ಬೀಜಗಳನ್ನು, ಸಾಧುಗರನ್ನು, ಬ್ರಾಹ್ಮಣರನ್ನು, ಋಷಿಗಳನ್ನು ಎಲ್ಲ ದೋಣಿಗೆ ಹತ್ತಿಸ್ತಾನೆ. ನಂತರ ಈ ರೀತಿಯಾಗಿ ರಾಜನಿಂದ ಈ ಪ್ರಸನ್ನರಾದ ಬ್ರಾಹ್ಮಣರು ಹೇಳ್ತಾರೆ, ರಾಜ ನೀನು ದೇವೋತ್ತಮ ಪರಮಪುರುಷನಾದ ಕೇಶವನ್ನು ಧ್ಯಾನಿಸು, ಅವನು ನಮ್ಮನ್ನು ಈ ಅಪಾಯದಿಂದ ರಕ್ಷಿಸುತ್ತಾನೆ ಮತ್ತು ನಮ್ಮೆಲ್ಲರ ಯೋಗಕ್ಷೇಮವನ್ನು ಕೂಡ ನೋಡ್ಕೊಳ್ತಾನೆ ಅಂತ ಅವ್ರು ಹೇಳ್ತಾರೆ. ಸೊ ನಂತರ ಏನ್ ಮಾಡ್ತಾನೆ, ಭಗವಂತನ ಬಗ್ಗೆ ನಿರಂತರವಾಗಿ ಭಗವಂತನ ಮೇಲೆ ಒಂದು ಧ್ಯಾನವನ್ನು ಮಾಡ್ಲಿಕ್ಕೆ ರಾಜನು ಶುರು ಮಾಡ್ತಾನೆ. ಆವಾಗ ಒಂದು ದೊಡ್ಡ ಚಿನ್ನದ ಮೀನು ಸಾಗರದ ಪ್ರವಾಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ಮೀನಿಗೆ ಒಂದು ಕೊಂಬಿರುತ್ತೆ. ಆ ಕೊಂಬು ಎಷ್ಟು ದೊಡ್ಡದಾಗಿರುತ್ತಂದ್ರೆ 8 ದಶಲಕ್ಷ ಮೈಲಿಗಳಷ್ಟು ಉದ್ದ ಇತ್ತಂತೆ ಅದು ಮೀನಿನ ಕೊಂಬು. ಆ ಕೊಂಬಿಗೆ ವಾಸುಕಿಯನ್ನು ಹಗ್ಗದಂತೆ ಬಳಸಿಕೊಂಡು ಆ ದೋಣಿಯ ಒಂದು ಇದೇನಿದೆ ಆ ದೋಣಿಯನ್ನು ಆ ಮೀನಿನ ಕೊಂಬಿಗೆ ಕಟ್ಟಿ ಹಾಕ್ತಾರೆ. ಅಂದ್ರೆ ಒಂಥರ ಲಂಗರ್ ಹಾಕುವುದು ಅಂತ ಹೇಳ್ತಾರೆ, ಆ ಕಟ್ಟಿ ಹಾಕ್ತಾರೆ. ಸೊ ಹೀಗೆ ಅವನು ಇದು ಮಾಡಿದ ನಂತರ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಶುರು ಮಾಡ್ತಾನೆ. ಸೊ ಅನಾದಿ ಕಾಲದಿಂದ ನಾವು ಈ ಪ್ರಾರ್ಥನೆಗಳನ್ನು ಈಗ ಈ ಭಗವಂತನ ಕೃಪೆಯಿಂದ ಅನಾದಿ ಕಾಲದಿಂದ ಹೇಗೆ ಆತ್ಮಜ್ಞಾನವನ್ನು ಕಳ್ಕೊಂಡವರು, ಜ್ಞಾನದಿಂದ ದುಃಖ ಹೊಂದವರು, ಇದು ಕಂಡೀಷನ್ ಬದ್ಧ ಜೀವಿಗಳು ನಾವೆಲ್ಲ, ಇದ್ರ ಎಲ್ಲರ ಬಗ್ಗೆನೂ ಮಹಾರಾಜನು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಈ ರೀತಿಯಾಗಿ ನಾವು ಈ ಪ್ರಾರ್ಥನೆಗಳನ್ನು ಓದ್ತಾ ಇದೀವಿ. 46ನೇ ಶ್ಲೋಕದಿಂದ ಓದ್ಲಿಕ್ಕೆ ಶುರು ಮಾಡಿದ್ವಿ. 53ನೇ ಶ್ಲೋಕದವರೆಗೂ ಇದೆ. ಸೊ ಈ ರೀತಿಯಾಗಿ ಈಗ ನಾವು 50ನೇ ಶ್ಲೋಕದವರೆಗೂ ನೋಡಿದ್ವಿ. 50ನೇ ಶ್ಲೋಕದಲ್ಲಿ ಏನ್ ನೋಡಿದ್ವಿ ಅಂದ್ರೆ, ಒಬ್ಬ ಕುರುಡನು ನೋಡ್ಲಿಕ್ಕೆ ಸಾಧ್ಯವಾಗದೆ ಮತ್ತೊಬ್ಬ ಕುರುಡನು ತನ್ನ ನಾಯಕನನ್ನು ಸ್ವೀಕರಿಸುವಂತೆ ಜೀವನವನ್ನು ಯಾರು ಗುರಿ ತಿಳಿದಿರಲ್ವಾ ಅಂತ ಜನರು ಯಾರಾದ್ರೂ ಒಬ್ಬ ಮೂರ್ಖನನ್ನು ಗುರು ಅಂತ ಸ್ವೀಕರಿಸ್ತಾರೆ. ಆದ್ರೆ ನಾವು ಆತ್ಮ ಸಾಕ್ಷಾತ್ಕಾರದಲ್ಲಿ ಆಸಕ್ತಿ ಹೊಂದಿದ್ದೇವೆ. ಆದ್ರಿಂದ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಯಾರು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅಂತಹವರನ್ನು ನಾವು ಗುರುಗಳಾಗಿ ಪಡ್ಕೋಬೇಕು. ಯಾಕಂದ್ರೆ ಬೇರೆಯವ್ರ ಗುರುಗಳನ್ನು ಪಡ್ಕೊಂಡ್ರೆ ನಮಗೆ ಶ್ರಮ ಏವಹಿ ಕೇವಲಂ, ನಾವು ದಾರಿ ತಪ್ಪು ಬಿಡ್ತೀವಿ. ಅದರಿಂದ ಅಂತಹ ಗುರುಗಳನ್ನು ಮಾತ್ರ ನಾವು ಸಂಪರ್ಕಿಸಬೇಕು. ಮತ್ತೆ ಅವರಿಂದ ಭಗವಂತ ಭಗವದ್ಗೀತೆ ಹೇಳಿದಂಗೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನ ಸೇವಯ ಅಂತವರಿಗೆ ಒಂದು ನಾವು ಅವರ ನಮಸ್ಕಾರಗಳನ್ನು ಮಾಡಿ ಅವರಲ್ಲಿ ಶರಣಾಗತಿಯನ್ನು ಪಡೆದು ಅವರಿಗೆ ಸೇವೆಯನ್ನು ಮಾಡಿ ಅವರಿಂದ ನಾವು ಈ ಆಧ್ಯಾತ್ಮಿಕದ ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕು. ಸೊ ಇದು 50ನೇ ಶ್ಲೋಕದವರೆಗೂ ನಿನ್ನೆ ನೋಡಿದ್ವಿ. ಇವತ್ತು ನಾವು 51ನೇ ಶ್ಲೋಕದಿಂದ ನೋಡ್ಲಿಕ್ಕೆ ಶುರು ಮಾಡ್ತೀವಿ. 51ನೇ ಶ್ಲೋಕ ಕಾಣಿಸ್ತಾ ಇದೆಯಾ ಎಲ್ರಿಗೂ ಸ್ಕ್ರೀನ್ ಮೇಲೆ? ಗುರುಜಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈಗ ನಾನು ಓದತ್ತೀನಿ, ಆಮೇಲೆ ನಾವು ರಿಪೀಟ್ ಮಾಡೋಣ. ಶ್ಲೋಕ 51.
ಜनो ಜನಸ್ಯ ದಿಶತೆ ಅಸತೀಂ ಗತಿಂ ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ ತ್ವಂ ತ್ವವ್ಯಯಂ ಜ್ಞಾನಂ ಅಮೋಘಮಂಜಸ ಪ್ರಪದ್ಯತೆ ಯೇನ ಜನೋ ನಿಜಂ ಪದಂ. ಈಗ ರಿಪೀಟ್ ಮಾಡೋಣ. ಜನೋ ಜನಸ್ಯಾದಿಶತೆ ಅಸತೀಂ ಗತಿಂ ಜನೋ ದಿಶತೆ ಜನೋ ಜನಸ್ಯಾದಿಶತೆ ಅಸತೀಂ ಗತಿಂ ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ ತ್ವಂ ತ್ವವ್ಯಯಂ ಜ್ಞಾನಂ ಅಮೋಘಮಂಜಸಾ ತ್ವಂ ತ್ವವ್ಯಯಂ ಜ್ಞಾನಂ ಅಮೋಘಮಂಜಸಾ ಪ್ರಪದ್ಯತೆ ಯೇನ ಜನೋ ನಿಜಂ ಪದಂ. ಜನೋ ಜನಸ್ಯಾದಿಶತೆ ಅಸತೀಂ ಗತಿಂ ಯಯಾ ಪ್ರಪದ್ಯೇತ ದುರತ್ಯಯಂ ತಮಃ ತ್ವಂ ತ್ವವ್ಯಯಂ ಜ್ಞಾನಂ ಅಮೋಘಮಂಜಸಾ ಪ್ರಪದ್ಯತೆ ಯೇನ ಜನೋ ನಿಜಂ ಪದಂ. ಶಬ್ದಾರ್ಥಗಳು. ಜನಃ ಸದ್ಗುರುವಲ್ಲದವನು ಸಾಮಾನ್ಯನು. ಜನಃ ಸದ್ಗುರುವಲ್ಲದವನು ಸಾಮಾನ್ಯನು. ಜನಸ್ಯ ಜೀವನದ ಧ್ಯೇಯವನ್ನು ಅರಿಯದ ಜನರಿಗೆ. ಜನಸ್ಯ ಜೀವನದ ಧ್ಯೇಯವನ್ನರಿಯದೆ ಜನರಿಗೆ ಜನರಿಗೆ ಆದೀಶತೆ ಉಪದೇಶಿಸುವನು. ಆದಿಶತೆ ಅಸತೀಂ ಗತಿಂ ಲೌಕಿಕ ಗುರಿಯನ್ನು. ಅಸತೀಂ ಗತಿಂ ಲೌಕಿಕ ಗುರಿಯನ್ನು. ಯಯ ಯಾವುದರಿಂದ. ಯಯ ಯಾವುದರಿಂದ. ಪ್ರಪದ್ಯೇತ ಹೊಂದುವರು ಅಂತಹ. ಪ್ರಪದ್ಯೇತ ಹೊಂದಿರುವರೋ ಅಂತಹ. ದುರತ್ಯಯಂ ಅಪಾರವಾದ. ದುರತ್ಯಯಂ ಅಪಾರವಾದ. ತಮಃ ದುರ್ಗತಿಯನ್ನು. ತಮಃ ದುರ್ಗತಿಯನ್ನು. ತ್ವಂ ತು ನೀನಾದರೋ. ತ್ವಂ ನೀನಾದರೋ. ಅವ್ಯಯಂ ನಾಶರಹಿತವಾದ. ಅವ್ಯಯಂ ನಾಶರಹಿತವಾದ. ಜ್ಞಾನಂ ಜ್ಞಾನವನ್ನು ಉಪದೇಶಿಸುವೆ. ಜ್ಞಾನಂ ಜ್ಞಾನವನ್ನು ಉಪದೇಶಿಸುವೆ. ಅಮೋಘಂ ಲೌಕಿಕದಿಂದ ಕಲುಷಿತವಾಗದ. ಅಮೋಘಂ ಲೌಕಿಕದಿಂದ ಕಲುಷಿತವಾಗದ ಸಾರ್ಥಕವಾದ. ಅಂಜಸ ಬಹುಬೇಗ. ಅಂಜಸ ಬಹುಬೇಗ. ಪ್ರಪದ್ಯತೆ ಪಡೆಯುವರೋ ಅಂತಹ. ಪ್ರಪದ್ಯತೆ ಪಡೆಯುವರೋ ಅಂತಹ. ಏನ ಯಾವುದರಿಂದ. ಯಾವುದರಿಂದ. ಜನಃ ಜನರು. ಜನರು ನಿಜಂ ಪದಂ ಸ್ವಸ್ವರೂಪವನ್ನು. ನಿಜಂ ಸ್ವಸ್ವರೂಪವನ್ನು. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓದ್ಲಿಕ್ಕೆ ಮನಸ್ಸಿದ್ದವರು ಹ್ಯಾಂಡ್ ರೈಸ್ ಮಾಡಿ. ಎಲ್ಲರೂ ಓದ್ಬೇಕು. ಮನಸ್ಸಿದ್ದವರು ಮಾತ್ರ ಅಂತಲ್ಲ, ಎಲ್ಲರೂ ಟರ್ನ್ ಬೈ ಟರ್ನ್ ಓದ್ಬೇಕು. ಮಿಕ್ಕಿದವರೆಲ್ಲ ಕೇಳಿಸ್ಕೋಬೇಕು. ಲೌಕಿಕ ಗುರು ಎನಿಸಿಕೊಂಡವನು ತನ್ನ ಲೌಕಿಕ ಶಿಷ್ಯರಿಗೆ ಆರ್ಥಿಕ ಅಭಿವೃದ್ಧಿ ಮತ್ತು ಇಂದ್ರಿಯ ತೃಪ್ತಿಗಳ ಬಗ್ಗೆ ತಿಳುವಳಿಕೆ ನೀಡುತ್ತಾನೆ. ಅಂತಹ ತಿಳುವಳಿಕೆಯಿಂದ ಮೂರ್ಖ ಶಿಷ್ಯರು ಅಜ್ಞಾನದ ಭೌತಿಕ ಅಸ್ತಿತ್ವದಲ್ಲಿ ಮುಂದುವರಿಯುತ್ತಾರೆ. ಆದರೆ ಪ್ರಭುವಾದ ನೀನು ಶಾಶ್ವತ ಜ್ಞಾನವನ್ನು ನೀಡುವೆ. ಅಂತಹ ಜ್ಞಾನವನ್ನು ಪಡೆಯುವ ಬುದ್ಧಿಜೀವಿಗಳು
ಶೀಘ್ರವಾಗಿ ತಮ್ಮ ಮೂಲ ವ್ಯವಸ್ಥಿತ ಸ್ಥಿತಿಯಲ್ಲಿ ನೆಲೆಗೊಳ್ಳುತ್ತಾರೆ. ರಿಪೀಟ್ ಮಾಡೋಣ. ಅನುವಾದ: ಲೌಕಿಕ ಗುರು ಎನಿಸಿಕೊಂಡವನು ಲೌಕಿಕ ತನ್ನ ಲೌಕಿಕ ಶಿಷ್ಯರಿಗೆ ಆರ್ಥಿಕ ಅಭಿವೃದ್ಧಿ ಅಭಿವೃದ್ಧಿ ಮತ್ತು ಇಂದ್ರಿಯ ತೃಪ್ತಿಗಳ ಬಗ್ಗೆ ತಿಳುವಳಿಕೆ ನೀಡುತ್ತಾನೆ. ಮತ್ತು ಇಂದ್ರಿಯ ತೃಪ್ತಿಗಳ ಬಗ್ಗೆ ತಿಳುವಳಿಕೆ ನೀಡುತ್ತಾನೆ. ಅಂತಹ ತಿಳುವಳಿಕೆಯಿಂದ ಮೂರ್ಖ ಶಿಷ್ಯರು ಅಜ್ಞಾನದ ಭೌತಿಕ ಅಸ್ತಿತ್ವದಲ್ಲಿ ಮುಂದುವರಿಯುತ್ತಾರೆ. ಭೌತಿಕ ಅಸ್ತಿತ್ವದಲ್ಲಿ ಮುಂದುವರಿಯುತ್ತಾರೆ. ಆದರೆ ಪ್ರಭುವಾದ ನೀನು ಶಾಶ್ವತ ಜ್ಞಾನವನ್ನು ನೀಡುವೆ. ಜ್ಞಾನವನ್ನು ನೀಡುವೆ. ಅಂತಹ ಜ್ಞಾನವನ್ನು ಪಡೆಯುವ ಬುದ್ಧಿಜೀವಿಗಳು ಶೀಘ್ರವಾಗಿ ತಮ್ಮ ಮೂಲ ಸ್ಥಿತಿಯಲ್ಲಿ ನೆಲೆಗೊಳ್ಳುತ್ತಾರೆ. ವ್ಯವಸ್ಥಿತ ಸ್ಥಿತಿಯಲ್ಲಿ ನೆಲೆಗೊಳ್ಳುತ್ತಾರೆ. ಇದು 51ನೇ ಶ್ಲೋಕ. ಒಂದು ಅತ್ಯಂತ ಮಹತ್ವವಾದ ಶ್ಲೋಕ. ಇಲ್ಲಿ ಸತ್ಯವತ ರಾಜನು ಮತ್ಸ್ಯಾವತಾರಿಯಾದ ಭಗವಂತನಿಗೆ ಶರಣಾಗತಕ್ಕೆ ಸಂಬಂಧಂತೆ ಅತ್ಯಂತ ಗಹನವಾದ ಸತ್ಯವನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ಒಬ್ಬ ಸಾಮಾನ್ಯ ಅಜ್ಞಾನಿ ಏನಿದ್ದಾನೆ, ಇನ್ನೊಬ್ಬ ಅಜ್ಞಾನಿಗೆ ಲೌಕಿಕದ ಸುಖ. ಒಬ್ಬ ಗುರು ಅಂತ ಏನಿದ್ದಾರೆ ಈ ಭೌತಿಕ ಗುರುಗಳು, ಇವರು ಮೊದಲೇ ಅಜ್ಞಾನಿಗಳು. ಅಜ್ಞಾನಿಗಳು ಅಂದ್ರೆ ಯಾರಿಗೆ ಕೃಷ್ಣನ ಜ್ಞಾನ ಇಲ್ಲವೋ ಅವರು ಅಜ್ಞಾನಿಗಳು ಅಂತ ಅರ್ಥ. ಸೊ ಬೇರೆ ಯಾವುದೋ ದೊಡ್ಡ ದೊಡ್ಡ ಜ್ಞಾನ, PhD ಡಿಗ್ರಿಗಳು ಅದೆಲ್ಲ ಅದು ಇಲ್ಲ, ಜ್ಞಾನ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಜ್ಞಾನ ಅಂದ್ರೆ ಏನು? ಭಗವಂತನ ಬಗ್ಗೆ ಗೊತ್ತಿದೆಯಾ ನಿನಗೆ? ಭಗವಂತನ ನೋಡಿದ್ಯಾ? ಭಗವಂತನ ಬಗ್ಗೆ ಏನು ತಿಳಿದಿದೆ? ನೀನು ಎಷ್ಟು ತಿಳಿದಿದೆಯೋ ಭಗವಂತನ ಬಗ್ಗೆ ಅಷ್ಟು ದೊಡ್ಡ ಜ್ಞಾನಿ ನೀನು ಅಂತ ಶ್ರೀಲ ಪ್ರಭುಪಾದರು ಹೇಳೋದು. ಕೃಷ್ಣನು ಕೂಡ ಅದನ್ನೇ ಹೇಳ್ತಾನೆ. ಏನೇನೋ ಭೌತಿಕ ವಿಷಯಗಳನ್ನು ತಿಳ್ಕೊಂಡ್ರೆ ಅದು ಏನು ಸುಖ ಇಲ್ಲ, ಅದು ಶ್ರಮ ಏವೈ ಕೇವಲಂ. ಸೊ ಒಬ್ಬ ಸಾಮಾನ್ಯ ಅಜ್ಞಾನಿ ಏನಿದ್ದಾರೆ, ಇಂತಹ ಅಜ್ಞಾನಿ ಇನ್ನೊಬ್ಬ ಅಜ್ಞಾನಿಗೆ ಅಂದ್ರೆ ಇನ್ನೊಬ್ಬ ಮೂರ್ಖನಿಗೆ ಲೌಕಿಕ ಸುಖ ಅಥವಾ ತಾತ್ಕಾಲಿಕವಾದ ಹಾದಿಯನ್ನು ಮಾತ್ರ ಉಪದೇಶಿಸ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿರೋದೇ ಅದು. ಅವನು ಏನು ಗೊತ್ತಿದೆ ಅದನ್ನ ತಾನೇ ಹೇಳಲಿಕ್ಕೆ ಸಾಧ್ಯ. ಅವನು ಕೃಷ್ಣ ಜ್ಞಾನ ಗೊತ್ತಿಲ್ಲ, ಅದನ್ನ ಕೃಷ್ಣ ಜ್ಞಾನ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅಂತ ಹಾದಿಯಲ್ಲಿ ಯಾರು ನಡೀತಾರೆ ಅವನು ಈ ಅಜ್ಞಾನದ ಕತ್ತಲೆ ಏನಿದೆ ಇದನ್ನು ದಾಟ್ಲಿಕ್ಕೆ ಅಸಾಧ್ಯ. ಇದು ಕೇವಲ ನಮ್ಮ ಪ್ರಯತ್ನದಿಂದ ದಾಟ್ಲಿಕ್ಕೆ ಅಸಾಧ್ಯ. ಸೊ ಅವನೇನ್ ಮಾಡ್ತಾನೆ, ಈ ಸಂಸಾರದಲ್ಲೇ ಉಳಿದು ಬಿಡ್ತಾನೆ. ಆದ್ರೆ ಭಗವಂತ ಇಲ್ಲಿ ಸತ್ಯವತ ರಾಜರು ಹೇಳ್ತಾ ಇದ್ದಾರೆ, ಭಗವಂತ ನೀನು ಅಕ್ಷಯ ಮತ್ತು ಎಂದಿಗೂ ವಿಫಲವಾದ ದಿವ್ಯ ಜ್ಞಾನವನ್ನು ನೀಡ್ತೀಯ. ಅಕ್ಷಯ ಅಂದ್ರೆ ಕ್ಷಯವಿಲ್ಲದ್ದು, ಆದಿ ಮೊದಲು ಏನಿಲ್ಲ ಇದಕ್ಕೆ, ಆ ಒಂದು ಜ್ಞಾನಕ್ಕೆ, ಭಗವಂತ ಕೊಡುವ ಜ್ಞಾನಕ್ಕೆ. ಆ ಜ್ಞಾನವನ್ನು ಎಷ್ಟು ಎಂದಿಗೂ ವಿಫಲವಾಗುವುದಿಲ್ಲ. ಅದು ಒಂದ್ಸಾರಿ ಆ ಜ್ಞಾನ ಸಿಕ್ತು ಅಂದ್ರೆ ನೀವು ಎಷ್ಟೇ ಜನ್ಮ ತಗೊಂಡ್ರೆ ಅದು ನಿಮ್ಮ ಜೊತೆ ಇದ್ದೇ ಇರುತ್ತೆ. ಅದು ದಿವ್ಯ ಜ್ಞಾನ. ಯಾಕಂದ್ರೆ ಅದು ದಿವ್ಯ ಜ್ಞಾನ. ಈ ಭೌತಿಕ ಜ್ಞಾನ ಎಲ್ಲ ಏನೋ ಈ ದೇಹ ಬಿಟ್ಟ ಮೇಲೆ ಅಲ್ಲಿ ಮುಗೀತು. ನೆಕ್ಸ್ಟ್ ದೇಹಕ್ಕೆ ಮೊದಲು ABCD ಇಂದಾನೆ ಶುರು ಮಾಡಬೇಕು. ಸೊ ನಂತರ ಮತ್ತೆ ನೀವು ಅಲ್ಲಿ PhD ಮಾಡ್ಲೇಬೇಕು. ಇಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಯಾರು ಏನು ಅದು ಪ್ರಯೋಜನ ಇಲ್ಲ. ಹಿಂದಿನ PhD ಹೋಯ್ತು. ಅಲ್ಲ ಮುಂದಿನ ಜನ್ಮದಲ್ಲಿ ಅದು ಮನುಷ್ಯರಾಗಿ ಹುಟ್ಟುತ್ತೀರಾ ಅದೇ ಡೌಟ್ಫುಲ್. ಯಾಕಂದ್ರೆ ಸಂಸಾರದ ಅಜ್ಞಾನದ ಕತ್ತಲೆಯಲ್ಲಿದ್ರೆ ನಾವು ಭಗವಂತನ ಧ್ಯಾನವನ್ನೇ ಮಾಡದೇ ಇದ್ರೆ, ಈ ಅಜ್ಞಾನಿಗಳಂತಹ ಗುರುಗಳನ್ನು ನಾವು ಪಡೆದ್ರೆ ನಾವು ಮುಂದಿನ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ತೀವಿ ಅದೇ ಡೌಟ್ಫುಲ್. 84 ಲಕ್ಷ ಯೋನಿಗಳಲ್ಲಿ ಏನ್ ಬೇಕಾದ್ರೂ ಹುಟ್ಕೋಬಹುದು ನಾವು. ಸೊ ಮನುಷ್ಯರಾಗಿ ಹುಟ್ಟಿದ್ರೆ ತುಂಬಾ ಅದೃಷ್ಟ. ಸೊ ಅದು ಆ ಅದೃಷ್ಟ ಗ್ಯಾರಂಟಿನೇ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ 99.99% ಜನಗಳೇನಿದ್ದಾರೆ ಈ ಜಗತ್ತಿನಲ್ಲಿ ಯಾರು ಮುಂದಿನ ಜನ್ಮದಲ್ಲಿ ಎಲ್ಲ ಪ್ರಾಣಿಗಳಾಗೆ ಹುಟ್ಟೋದು ಅಂತ ಹೇಳಿ. ಸೊ ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಾ ನೀವೆಲ್ಲ ತುಂಬಾ ಅದೃಷ್ಟವಂತರು. ಯಾಕಂದ್ರೆ ಕನಿಷ್ಠ ಪಕ್ಷ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮ ಸಿಗೋ ಗ್ಯಾರಂಟಿ ಆದ್ರೂ ಇದೆ. ಏನು ಸಂಪೂರ್ಣ ನಿಮ್ದು ಏನು ಸಾಧನೆ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಮುಂದಿನ ಜನ್ಮದಲ್ಲಿ ಮನುಷ್ಯನ ಜನ್ಮ ಆದ್ರೂ ಸಿಗುತ್ತೆ ಭಗವಂತನ ಕೃಪೆಯಿಂದ. ಮತ್ತೆ ಈ ಸಾಧನೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಏನು ಲಾಸ್ ಇಲ್ಲ ನಿಮ್ಗೆ. ಸೊ ಅದರಿಂದ ಈ ಜ್ಞಾನದ ಮೂಲಕವಾಗಿ ಮನುಷ್ಯ ಯಾವಾಗ ಈ ತರ ಜ್ಞಾನ ಸಿಗುತ್ತೆ, ಮನುಷ್ಯ ಸುಲಭವಾಗಿ ತಮ್ಮ ನೈಜವಾದ ಆಧ್ಯಾತ್ಮಿಕ ಸ್ಥಾನ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಸ್ಥಾನ ಏನು, ಪ್ರಭುವಿನ ನಿತ್ಯ ಸೇವಕರು ನಾವು. ನಮಗೆ ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಅದು ನಮ್ಗೆ ಅಲ್ಲಿ ಯಾವ ಕಂಡೀಷನ್ ಇಲ್ಲದೆ ಜಾಗ ಸಿಗುತ್ತೆ ಅಲ್ಲಿ. ಸೊ ಈ ಭೂಲೋಕದಲ್ಲಿ ಜಾಗ ಸಿಗ್ಬೇಕಂದ್ರೆ ಏನೇನೋ ಕಂಡೀಷನ್ಗಳು, ಆದ್ರೆ ಅಲ್ಲಿ
ಭಗವಂತನ ಧಾಮದಲ್ಲಿ ಜಾಗ ಸಿಗ್ಬೇಕಂದ್ರೆ ಏನು ಕಂಡೀಷನ್ ಇಲ್ಲ ನಮಗೆ. ಯಾಕಂದ್ರೆ ನಮ್ಮ ಸ್ಥಾನ ಇರುವುದು ಅಲ್ಲೇನೆ. ನಮ್ಮ ಸ್ಥಾನವನ್ನು ನಾವು ಮತ್ತೆ ಪಡ್ಕೊಳ್ತೀವಿ ಯಾವಾಗ ನಾವು ಆಧ್ಯಾತ್ಮಿಕ ಪಾನವನ್ನು ಮತ್ತೆ ಪಡ್ಕೊಳ್ತೇವೆ. ಸೊ ಶೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಕುರುಡ ಇನ್ನೊಂದು ಕುರುಡಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ಈ ಲೌಕಿಕ ಗುರುಗಳು ಏನು ಮಾರ್ಗದರ್ಶಿದ್ದಾರೆ, ಇವರು ಮನುಷ್ಯನಿಗೆ ಕೇವಲ ಒಂದು ಆರ್ಥಿಕ ಅಭಿವೃದ್ಧಿ, ಅತಿ ಇಂದ್ರಿಯ ಸುಖದ ಮಾರ್ಗವನ್ನಷ್ಟೇ ತೋರಿಸ್ಲಿಕ್ಕೆ ಸಾಧ್ಯ. ಇದನ್ನು ಪ್ರಭುಪಾದರು ಹೇಳ್ತಾರೆ, ಒಂದು ಕುರುಡನಿಗೆ ದಾರಿ ತೋರಿಸ್ತಾನೆ, ಕುರುಡನಿಗೆ ದಾರಿ ಗೊತ್ತಿಲ್ಲ, ಅವನೇನು ನಿಮ್ಗೆ ದಾರಿ ತೋರಿಸೋದು. ಸೊ ಇಂತಹ ಮಾರ್ಗದರ್ಶನದಿಂದ ಏನಾಗುತ್ತೆ ಅಂದ್ರೆ, ಮನುಷ್ಯ ಮೃತ್ಯುವಿನ ಚಕ್ರದಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದೇನಾಗುತ್ತೆ, ಅಜ್ಞಾನದ ಕತ್ತಲಲ್ಲಿ ಮತ್ತಷ್ಟು ಸಿಕ್ಕಾಕೊಳ್ತಾನೆ. ಇದು ಒಂದು ರೀತಿಯ ಇದು ಉಸುಗು ಇದ್ದಂಗೆ ಅಂತರ ಹೇಳ್ತಾರಲ್ಲ, ಕ್ವಿಕ್ ಸ್ಯಾಂಡ್ ಅಂದ್ಬಿಟ್ಟು. ಅದ್ರಲ್ಲಿ ಕಾಲಿಟ್ರೆ ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ ಕೆಳಗೆ. ಎಷ್ಟು ನಾವು ಹೊರಗಡೆ ಬರ್ಲಿಕ್ಕೆ ಕಷ್ಟ ಬೀಳ್ತೀವೋ ಅಷ್ಟು ನಾವು ಮತ್ತೆ ಒಳಗಡೆ ಹೋಗ್ತಾ ಇರ್ತೀವಿ. ಸೊ ಯಾರಾದ್ರೂ ನಮ್ಮನ್ನ ಹೊರಗಡೆ ಇರೋರು ನಮ್ಮನ್ನು ಎಳೆದು ತೆಗಿಬೇಕು, ಆಗ್ಲೇ ಬರ್ಲಿಕ್ಕೆ ಸಾಧ್ಯ. ಆ ಹೊರಗಡೆ ಯಾರಿದ್ದಾರೆ, ಯಾರು ಜ್ಞಾನದ ಒಂದು ಬೆಳಕಿನಲ್ಲಿದ್ದಾರೆ. ಜ್ಞಾನದ ಬೆಳಕಿನಲ್ಲಿ ಯಾರಿದ್ದಾರೆ, ಯಾರು ಭಗವಂತನ ಬಗ್ಗೆ ಗೊತ್ತಿದೆ ಅವರಿಗೆ, ಅವರು ಭಗವಂತನ ಒಂದು ಜ್ಞಾನವನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿ ಅಸತೀಂ ಗತೀಂ ಅಂತ ಹೇಳಿದ್ದಾರೆ. ಅಸತೀಂ ಗತೀಂ ಅಂದ್ರೆ ಈ ಶ್ಲೋಕದಲ್ಲಿ ಲೌಕಿಕ ಜನರು ನೀಡುವ ಜ್ಞಾನ. ಈ ಅಸತೀಂ ಗತಿ ಏನಿದೆ, ಈ ಅಸತೀಂ ಗತಿ ಅಂದ್ರೆ ಈ ಲೌಕಿಕ ಜನರು ನೀಡುವ ಜ್ಞಾನ ಕೇವಲ ಈ ಶರೀರಕ್ಕೆ ಮಾತ್ರ, ಮತ್ತು ಅಸತ್ ಅಂದ್ರೆ ತಾತ್ಕಾಲಿಕ, ಟೆಂಪ್ರರಿ ಅಷ್ಟೇ. ಅದರಿಂದ ಈ ಜ್ಞಾನದಿಂದ ಸಿಗುವ ಏನು ಇದು ನಮ್ಗೆ ಪರಿಣಾಮ ಸಿಗುತ್ತೆ ಅದು ಕೂಡ ಅಸತ್. ಮತ್ತು ಅಸತ್ ಅಂದ್ರೆ ಇಲ್ಲಿ ತಾತ್ಕಾಲಿಕ, ಸುಳ್ಳು ಅಂತಲ್ಲ, ತಾತ್ಕಾಲಿಕ. ಸೊ ಅದರಿಂದ ನಮ್ಗೆ ಮುಕ್ತಿ ಸಿಗೋದಿಲ್ಲ. ಮತ್ತು ಇಲ್ಲಿ ಅಚ್ಯುತವಾದ ಜ್ಞಾನದ ಬಗ್ಗೆ ಮಾತಾಡಲಾಗಿದೆ. ಭಗವಂತನಿಂದ ಬರೋದೇನು ಜ್ಞಾನ ಅಮೋಘ ಅಂದ್ರೆ ಅಚ್ಯುತವಾದದ್ದು, ವಿಫಲವಾಗದ ಜ್ಞಾನ. ಭಗವಂತನಿಂದ ಬರೋದು ಮಾಹಿತಿ ಅಲ್ಲ, ಭಗವಂತನಿಂದ ಬರೋದು ಸಾಕ್ಷಾತ್ಕಾರದ ಜ್ಞಾನ ಬರುತ್ತೆ. ಸೊ ಜ್ಞಾನ ಏನಿದೆ ಆತ್ಮಕ್ಕೆ ಸಂಬಂಧಿಸಿದ ಜ್ಞಾನ ಸಿಗುತ್ತೆ. ಮತ್ತು ಆತ್ಮಕ್ಕೆ ಸಂಬಂಧಿಸಿದ ಏನೇ ವಿಷಯಗಳಿರ್ಲಿ ಅವು ಶಾಶ್ವತವಾದದ್ದು. ಯಾಕಂದ್ರೆ ಆತ್ಮವು ಕೂಡ ಶಾಶ್ವತ. ಅದರಿಂದ ಆತ್ಮಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು ಶಾಶ್ವತ. ಅದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಯಾರು ಈ ಜನ್ಮವನ್ನು ಪಡೀತಾರೆ ಅವನು ಮತ್ತೆ ಅಂಧಕಾರಕ್ಕೆ ಬೀಳುವುದಿಲ್ಲ. ನಿಜ ಪದಂ ಅಂತ ಇಲ್ಲಿ ಇನ್ನೊಂದು ಶಬ್ದ ಇಲ್ಲಿ. ಸೊ ನಿಜ ಪದಂ ಅಂದ್ರೆ ನಿಜ ಪದ. ನಾವೆಲ್ಲೂ ಈ ಭೌತಿಕ ಜಗತ್ತಿನ ಪ್ರಜೆಗಳು ಅಲ್ಲ. ನಾವು ಇಲ್ಲಿ ನಾವಿರುವುದು ಇಲ್ಲಿ ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ, ನಾವಿರುವುದು ಇಲ್ಲಿ ಸುಮ್ಮನೆ ಅಂತ ದಾಸರು ಹೇಳ್ತಾರೆ. ದಾಸಪ್ರಮ್ಮ ಕೀರ್ತನೆಯಲ್ಲಿ ಹೇಳ್ತಾರೆ. ಸೊ ಅವರು ನಾವೆಲ್ಲ ಏನು ಆಧ್ಯಾತ್ಮಿಕ ಜಗತ್ತಿನಂತೆ ವೈಕುಂಠ ಲೋಕದ ಜಗತ್ತಿನ ನಿವಾಸಿಗಳು. ಭಗವಂತನ ಉಪದೇಶಗಳನ್ನು ಪಾಲಿಸುವುದರಿಂದ ನಾವು ಅಲ್ಲಿಗೆ ವಾಪಸ್ ಹೋಗ್ಬಹುದು. ಸೊ ಇಲ್ಲಿ ಈ ಶ್ಲೋಕದಲ್ಲಿ ನಕಲಿ ಗುರುಗಳ ಅಪಾಯ ಮತ್ತು ಭಗವಂತನ ನೇರವಾದ ಉಪದೇಶಗಳನ್ನು ಸಿಗುವ ಪರಮ ಗುರಿಯ ಬಗ್ಗೆ ಮಹಾರಾಜರು ವಿವರಿಸ್ತಾ ಇದ್ದಾರೆ. ಸೊ ನಕಲಿ ಗುರುಗಳು ಸಿಕ್ಕಿದ್ರೆ ಏನ್ ಮಾಡ್ತಾರೆ, ನಮಗೆ ಬರೀ ಅಂಧಕಾರ ಮತ್ತೆ ಮುಕ್ತಿಯ ಹಾದಿ ಸಿಗೋದೇ ಇಲ್ಲ. ಸೊ ಈಗ ನಾವು ಪರ್ಪೋರ್ಟ್ ಓದೋಣ. ಯಾರು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಯಾರು ಒಬ್ಬರೇ ಮಾಡಿದ್ದೀರಾ? ಉಮಾದೇವಿ ಮಾತಾಜಿ ಓದ್ತೀರಾ? ಮಾಡಿದ್ದೀನಿ ಮಾತಾಜಿ ನಾನುವೆ ಗುರುಜಿ. ಹೌದಾ, ಕಾಣಿಸ್ತಾ ಇಲ್ಲ. ಅದು ಕವರ್ ಆಗ್ಬಿಟ್ಟಿದೆ. ಅಲ್ಲ, ನಿಮ್ದು ಹ್ಯಾಂಡ್ ಕೆಳಗಡೆ ಮಾಡಿದ್ದೀರಾ ಅನ್ಸುತ್ತೆ. ಓದಿ ಉಮಾದೇವಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಭಾವಾರ್ಥ: ಬಹುಪಾದರಿಗೆ ಜಯವಾಗಲಿ. ಗುರುಗಳು ಎನಿಸಿಕೊಂಡವರು ತಮ್ಮ ಶಿಷ್ಯರಿಗೆ ಉಪದೇಶಿಸುವಾಗ ಲೋಕ ಲಾಭದ ಆಸೆಯುಳ್ಳವರಾಗಿರುತ್ತಾರೆ. ಯಾವನೋ ಒಬ್ಬ ಗುರು ತನ್ನ ಶಿಷ್ಯರಿಗೆ ಇಂದ್ರಿಯ ತೃಪ್ತಿಯನ್ನು ಪಡೆಯಲು ಸಮರ್ಥವಾಗುವಂತಹ ಶರೀರ ಸ್ಥಿತಿಯನ್ನು ಹೊಂದುವುದು ಹೇಗೆಂಬ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸುವಂತಹ ಜ್ಞಾನವನ್ನು ಉಪದೇಶಿಸುತ್ತಾನೆ. ಮತ್ತೊಬ್ಬ ಗುರು ಲೈಂಗಿಕತೆಯ ಜೀವನದ ಪರಮ ಗುರಿಯೆಂದು ಮತ್ತು ಒಬ್ಬನು ತನ್ನ ಸಾಮರ್ಥ್ಯದ ಪೂರ್ಣ ಪ್ರಮಾಣದ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಬೇಕೆಂದು ಉಪದೇಶಿಸುತ್ತಾನೆ. ಇವೆಲ್ಲ ಮೂರ್ಖ ಗುರುಗಳ ಉಪದೇಶಗಳು. ಇಂತಹ ಮೂರ್ಖ ಗುರುಗಳ ಉಪದೇಶಗಳಿಂದ ನಿಧಾನವಾಗಿ ಓದಿ, ಎಲ್ರಿಗೂ ಎಲ್ರು ಅವರು ಇನ್ನೊಂದು ಸ್ವಲ್ಪ ನಿಧಾನವಾಗಿ. ಒಬ್ಬ ನಿರಂತರವಾಗಿ ಭೌತಿಕ ಅಸ್ತಿತ್ವದಲ್ಲಿ ಉಳಿದು ಬಿಡುತ್ತಾನೆ ಮತ್ತು ಅದರ ದುಷ್ಪರಿಣಾಮಗಳನ್ನು ಅನುಭವಿಸುತ್ತಾನೆ. ಆದರೆ ವ್ಯಕ್ತಿಯು ಬುದ್ಧಿವಂತನಾಗಿದ್ದು ಪಕ್ಷದಲ್ಲಿ ದೇವೋತ್ತಮ ಪರಮಪುರುಷನ ಉಪದೇಶಗಳನ್ನು ಗ್ರಹಿಸಬಲ್ಲಷ್ಟು ತಿಳುವಳಿಕೆ ಅವನಿಗೆ ಇದ್ದ ಪಕ್ಷದಲ್ಲಿ ಭಗವದ್ಗೀತೆಯಲ್ಲಿ ಅಥವಾ
ಅವನಿಗೆ ಇದ್ದ ಪಕ್ಷದಲ್ಲಿ ಭಗವದ್ಗೀತೆಯಲ್ಲಿ ಅಥವಾ ಈಗ ಕಪಿಲ ಅವನಿದ್ದ ದೇವರ ಪಕ್ಷದಲ್ಲಿ ಭಗವದ್ಗೀತೆಯಲ್ಲಿ ಅಥವಾ ಕಪಿಲ ದೇವರ ಸಾಂಖ್ಯ ತತ್ವದಲ್ಲಿ ನಿರೂಪಿತವಾಗಿರುವ ಮಾರ್ಗದರ್ಶನವನ್ನು ಪಡೆದಲ್ಲಿ ಶೀಘ್ರವಾಗಿ ಮುಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಜೀವನದ ಮೂಲ ನೆಲೆಯಲ್ಲಿ ಸ್ಥಾಪನೆಗೊಳ್ಳುವುದು ಸಾಧ್ಯವಾಗುತ್ತದೆ. ಇಲ್ಲಿ ಬಳಸಿರುವ ನಿಜಂ ಪದಂ ಎಂಬ ಪದಗಳು ಮಹತ್ವದ್ದಾಗಿವೆ. ಜೀವಿಯು ದೇವೋತ್ತಮ ಪರಮಪುರುಷನ ವಿಭಿನ್ನಾಂಶವಾಗಿರುವುದರಿಂದ ವೈಕುಂಠ ಲೋಕದಲ್ಲಿ ಸ್ಥಾನವನ್ನು ಪಡೆಯುವ ಜನ್ಮಸಿದ್ಧ ಹಕ್ಕನ್ನು ಹೊಂದಿರುತ್ತಾನೆ. ಯಾವ ಬಗೆಯ ಆತಂಕಗಳು ಇಲ್ಲದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೆಲೆಗೊಳ್ಳುವ ಹಕ್ಕು ಅವನಿಗಿರುತ್ತದೆ. ಆದ್ದರಿಂದ ದೇವೋತ್ತಮ ಪರಮಪುರುಷನ ಉಪದೇಶಗಳನ್ನು ಒಬ್ಬನು ಪಾಲಿಸಬೇಕು. ಆಮೇಲೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಂ ಇತಿ ಸೋರ್ಜುನ. ದೇಹತ್ಯಾಗ ಮಾಡಿದ ನಂತರ ವ್ಯಕ್ತಿಯು ತನ್ನ ಮೂಲ ನೆಲೆಗೆ ಎಂದರೆ ದೇವೋತ್ತಮನ ಬಳಿಗೆ ಹಿಂದಿರುಗುತ್ತಾನೆ. ಭಗವಂತನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ತನ್ನ ಮೂಲ ವ್ಯಕ್ತಿತ್ವದಲ್ಲಿ ನೆಲೆಯಾಗಿರುತ್ತಾನೆ. ಭಗವಂತನ ಉಪದೇಶಗಳನ್ನು ಅಂತಹ ಭಕ್ತನು ದೇವೋತ್ತಮ ಪುರುಷನ ಬಳಿಗೆ ಹಿಂದಿರುಗಿ ಅವನೊಂದಿಗೆ ಲೀಲಾ ವಿನೋದ ಮತ್ತು ನೃತ್ಯಗಳಲ್ಲಿ ಪಾಲ್ಗೊಳ್ಳುತ್ತಾನೆ. ಅದೇ ಜೀವನದ ಪರಮ ಗುರಿಯಾಗಿದೆ. ಹರೇ ಸಾಕಮತ ಕೃಷ್ಣ. ಪ್ರಭುಜಿ? ಆಯ್ತು ಮತ್ತೆ ಆಯ್ತು. 51ನೇ ಶ್ಲೋಕ ಹರೇ ಆಯ್ತು. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಪ್ರಭುಜಿ, ಅರ್ಥ ಆಯ್ತಾ ಓದಿದ್ದು? ನಿಧಾನವಾಗಿ ಓದ್ಬೇಕು. ನನ್ಗೆ ಅರ್ಥ ಆಗ್ಬಿಡುತ್ತೆ, ಬೇರೆಯವ್ರಿಗೆ ಎಲ್ರಿಗೂ ಅರ್ಥ ಆಗ್ಬೇಕಲ್ವಾ? ಅದೇ ಮೊದ್ಲಕ್ಕೆ ಸ್ಪೀಡಾಗಿ ಓದ್ಬಿಟ್ಟೆ, ಸಾರಿ ಪ್ರಭುಜಿ. ಸ್ಪೀಡಾಗಿ ಓದಬೇಡಿ, ನಿಧಾನವಾಗಿ ಓದಿ. ಏನು ಅರ್ಜೆಂಟ್ ಇಲ್ಲ. ಆಗ್ಲಿ ಓಕೆ, ಪ್ರಭುಜಿ. ಆಯ್ತಾ? ನಿಧಾನವಾಗಿ ಓದಿ. ನಿಧಾನವಾಗಿ ಓದಿದ್ರೆ ಎಲ್ರಿಗೂ ಅರ್ಥ ಆಗತ್ತೆ. ಎಲ್ರು ನೀವು ಓದಷ್ಟು ಸ್ಪೀಡಾಗಿ ನಿಮ್ ಜೊತೆ ಅವರು ಓದ್ಕೊಂಡು ಹೋಗ್ಬೇಕಲ್ಲ. ನೀವು ಏನ್ ಓದ್ತಿರೋ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ನೀವು ಓದ್ಕೊಂಡು ಹೋಗ್ಬಿಟ್ರೆ ಅದರಿಂದ ಅರ್ಥನೂ ಆಗ್ಲಿ ಪ್ರಭುಜಿ, ಆಗ್ಬೇಕಲ್ಲ. ಹಂಗೆ ಮಾಡ್ತೀನಿ. ಮುಂದಿನ ಸಾರಿಯಿಂದ ಮುಂದಿನ ಸಾರಿಯಿಂದ ಓದಂಗೆ ಹಾಗೆ. ಓದ್ಬಿಡ್ತೀನಿ. ಸೊ ಈ ಶ್ಲೋಕದಲ್ಲಿ ನಾವು ನಕಲಿ ಗುರುಗಳು ಮತ್ತು ಭಗವಂತನ ನೇರ ಉಪದೇಶಗಳನ್ನು ಪಾಲಿಸುವುದರಿಂದ ಸಿಗುವುದರ ಪರಮ ಗುರಿಯ ಬಗ್ಗೆ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ. ಈ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯನು ಅಜ್ಞಾನದ ಕತ್ತಲೆಯಿಂದ ಹೊರಬರಲು ಒಬ್ಬ ಗುರು ಬೇಕು. ಆದ್ರೆ ಆ ಗುರುವೇ ಅಜ್ಞಾನಿ ಆಗ್ಬಿಟ್ರೆ ಏನ್ ಮಾಡೋದು? ಶಿಷ್ಯನ ಗತಿ ಏನಾಗುತ್ತೆ? ಸೊ ಆ ಎಚ್ಚರಿಕೆಯನ್ನು ಇಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ಕೊಡ್ತಾ ಇದ್ದಾರೆ. ಸೊ ಮೊದಲನೆಯದಾಗಿ ಮೂರ್ಖ ಗುರುಗಳ ಲಕ್ಷಣಗಳನ್ನು ಶ್ರೀಲ ಪ್ರಭುಪಾದರು ಲಿಸ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಒಂದೊಂದಾಗಿ ಕೊಟ್ಟಿದ್ದಾರೆ. ಸೊ ಮೊದಲನೆಯದಾಗಿ ದೈಹಿಕ ಸುಖ. ಅವರು ಶರೀರವನ್ನು ದೃಢವಾಗಿಟ್ಕೋಬೇಕು ಮತ್ತು ಆ ದೃಢವಾಗಿಟ್ಕೊಳ್ಳೋದ್ರಿಂದ ಏನು ಸುಖ ಸಿಗುತ್ತೆ, ಏನು ಅಡ್ವಾಂಟೇಜು? ಅದರಿಂದ ಹೆಚ್ಚು ಇಂದ್ರಿಯ ಸುಖ ನಾವು ಅನುಭವಿಸ್ಬೋದು. ಮತ್ತು ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು? ಧ್ಯಾನ ಮಾಡಬೇಕು ಮತ್ತು ಯೋಗವನ್ನು ಮಾಡಬೇಕು. ನಮ್ಮ ಮನಸ್ಸು ಮತ್ತು ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಮನಸ್ಸು ದೇಹ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ತಪ್ಪೇನಿಲ್ಲ. ಆದ್ರೆ ಅದನ್ನ ಏನಕ್ಕೋಸ್ಕರ, ಯಾವ ಗುರಿ ಅದರದ್ದು ಗುರಿ ಏನಿರ್ಬೇಕಂದ್ರೆ ನಾವು ಭಕ್ತಿ ಸಾಧನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಮನಸ್ಸು ಮತ್ತು ದೇಹವನ್ನು ಸುಸ್ಥಿತಿಯಲ್ಲಿ ನಾವು ಇಟ್ಕೋಬೇಕು. ಆದ್ರೆ ಇವ್ರು ಇಲ್ಲಿ ಏನ್ ಮಾಡ್ತಾ ಇರೋದು, ನಾವು ದೇಹ ಮತ್ತು ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ನಾವು ಹೆಚ್ಚು ಒಂದು ದೈಹಿಕ ಒಂದು ಸುಖವನ್ನು ಅನುಭವಿಸಬಹುದು, ಇಂದ್ರಿಯ ಸುಖವನ್ನು ಹೆಚ್ಚಾಗಿ ಅನುಭವಿಸಬಹುದು, ಇನ್ನೂ ಜಾಸ್ತಿ ಸುಖ ಅನುಭವಿಸಬಹುದು, ಇನ್ನೂ ಜಾಸ್ತಿ ದಿನ ಬದುಕಿರಬಹುದು. ಸೊ ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಹೇಳೋ ವಿಷಯ ಸರಿ ಇದೆ, ಆದ್ರೆ ಆ ವಿಷಯದಿಂದ ಏನ್ ಸಾಧಿಸ್ಬೇಕು ನಾವು, ಆ ಸಾಧನೆ ಸರಿ ಇಲ್ಲ. ಸೊ ಮತ್ತೆ ಇನ್ನೊಂದು ಏನ್ ಮಾಡ್ತಾರೆ, ಇನ್ನು ಕೆಲವರು ಗುರುಗಳಂತೂ ಅಧರ್ಮದ ಉಪದೇಶ ಮಾಡ್ತಾರೆ. ಇದು ಅಧರ್ಮ ಅಂದ್ರೆ ಕಾಮ ಮಾಡೋದು, ಲೈಂಗಿಕ ಜೀವನ, ಇದೇ ಜೀವನದ ಅಂತಿಮ ಗುರಿ. ಇದಕ್ಕೋಸ್ಕರನೇ ಮನುಷ್ಯ ಜನ್ಮ ಸಿಕ್ಕಿರೋದು. ಚೆನ್ನಾಗಿ ಅನುಭವಿಸ್ಬೇಕು, ಈ ಲೈಂಗಿಕ ಕಾಮನ ಜೀವನಗಳನ್ನು ಅನುಭವಿಸ್ಬೇಕು. ಈ ತರ ಗುರುಗಳನ್ನು ನಾವು ಭಾರತ ದೇಶದಲ್ಲಿ ನೋಡಿದೀವಿ. ನಾವು ಚಿಕ್ಕಂದಿರುವಾಗೆಲ್ಲ ತುಂಬಾ ಗಲಾಟೆಗಳಾಗ್ತಿತ್ತು ಆ ಗುರುಗಳ ಬಗ್ಗೆ. ಸೊ ಈಗಲೂ ಆಗ್ತಾ ಇದೆ, ಆದ್ರೆ ಅದು ಮೊದಲೆಲ್ಲ ತುಂಬಾ ಜೋರಾಗಿ ಆಗ್ತಾ. ಸೊ ಈ ಎರಡು ಗುಣಗಳಾಯ್ತು. ನಂತರ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇವರೆಲ್ಲ ಸೋಕಾಲ್ಡ್ ಗುರುಗಳು, ಅಂದ್ರೆ ಹೆಸರಿಗಷ್ಟೇ ಗುರುಗಳು. ಅವರ ಬೋಧನೆಗಳು ದೈಹಿಕ ಸುಖಕ್ಕಾಗಿ ಧ್ಯಾನ, ಅಧರ್ಮದ ಉಪದೇಶ ಮಾಡೋದು ಮತ್ತು ಲಾಭದ ಉದ್ದೇಶ. ಶಿಷ್ಯ ಆಧ್ಯಾತ್ಮಿಕವಾಗಿ ಉದ್ಧಾರ ಆಗ್ತಾ ಇದ್ದಾನೋ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಮ್ಮ ಜನ ಸಂಪತ್ತು, ಧನ ಸಂಪತ್ತು ಜಾಸ್ತಿ ಆಗ್ತಾ ಇದೆಯಾ, ಅದಕ್ಕೋಸ್ಕರ ಅವ್ರು ನೋಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಆರ್ಥಿಕ ಲಾಭಕ್ಕಾಗಿ ದೊಡ್ಡದಾದ ಒಂದು ಎಸ್ಟೇಟ್ಗಳು ಕಟ್ಕೋತಾರೆ, 106 ಎಕರೆಗಳು, ಆ ದುಡ್ಡಿನಲ್ಲಿ ಖರೀದಿ ಮಾಡ್ತಾರೆ, ಅಲ್ಲಿ ಆಶ್ರಮಗಳನ್ನು ಕಟ್ತಾರೆ ಮತ್ತು ಆರ್ಥಿಕ ಲಾಭಕ್ಕಾಗಿ ಮಂತ್ರಗಳನ್ನು ಅಥವಾ ತಂತ್ರಗಳನ್ನು ಮಾರಾಟ ಮಾಡ್ತಾರೆ. ಒಂದು ಯಂತ್ರ ಮಾಡೋದು, ಕೊಡೋದು, ಒಂದು ವಿಭೂತಿ ಕೊಡೋದು, ಈ ರೀತಿಯಾಗಿ ತಂತ್ರಗಳನ್ನು ಮಾಡೋದು. ಅದರಿಂದ ಮತ್ತಷ್ಟು ಕಾಣಿಕೆಗಳನ್ನು ಪಡ್ಕೊಳ್ಳೋದು, ಮತ್ತಷ್ಟು ಅವರು ಕೂಡ ಇಂದ್ರಿಯ ಸುಖ ಮಾಡ್ತಾರೆ, ಮತ್ತೆ ಶಿಷ್ಯರು ಕೂಡ ಇಂದ್ರಿಯ ಸುಖ ಮಾಡ್ತಾರೆ.
ಸೊ ಇಂತಹ ಗುರುಗಳು, ಈ ರೀತಿಯ ಗುರುಗಳು ಸಿಕ್ಕಿದ್ರೆ ಏನಾಗುತ್ತೆ, ನಮ್ಗೆ ದೈಹಿಕ ಸುಖವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ನಾವು ದೇಹದ ಆರೋಗ್ಯ ಬೆಳೆಸ್ಕೋಬೇಕು. ಅಧರ್ಮದ ಉಪದೇಶ ಮಾಡೋದು, ಕಾಮ ಮತ್ತು ಲೈಂಗಿಕತೆ ಮಾಡೋದು, ಅದೇ ಜೀವನದ ಉದ್ದೇಶ ಅಂತ ಹೇಳ್ಕೊಳ್ಳೋದು, ಮತ್ತು ತಮ್ಮ ಒಂದು ಆಧ್ಯಾತ್ಮಿಕ ಉದ್ದೇಶ, ತಾವು ಕೂಡ ಆಧ್ಯಾತ್ಮಿಕ ಉದ್ಧಾರ ಆಗ್ತಾ ಇಲ್ಲ, ತಮ್ಮ ಆರ್ಥಿಕ ಲಾಭಕ್ಕಾಗಿ ಮಂತ್ರಗಳನ್ನು ಅಥವಾ ತಂತ್ರಗಳನ್ನು ಅವರು ದುಡ್ಡು ಕೊಟ್ಟು ಮಾರಾಟ ಮಾಡ್ತಾರೆ, ಯಂತ್ರಗಳನ್ನೆಲ್ಲ ಮಾಡಿ. ಸೊ ಇಂತಹ ಗುರುಗಳು ಸಿಕ್ಕಿದ್ರೆ ನಮ್ಗೆ ಏನಾಗುತ್ತೆ, ನಮ್ದು ಮನುಷ್ಯನ ಕಂಡೀಷನ್ ಏನಾಗುತ್ತೆ ಅಂದ್ರೆ, ಮನುಷ್ಯ ಸಂಸಾರ ಸಾಗರದ ತ್ರಿವಿಧ ತಾಪತ್ರಯಗಳಲ್ಲಿ ಜನನ ಮರಣ ರೋಗ ಮತ್ತು ಶಾಶ್ವತವಾಗಿ ಸಿಕ್ಕಾಕೊಳ್ತಾನೆ. ಗುರುವನು ಸಿಗಾಕೋತಾನೆ. ಅವನಂತೂ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಂತಹ ಶಿಷ್ಯರು ಕೂಡ ಇದು ನರಕದ ಅಂಧತಮ ಕತ್ಲೆಗೆ ಹೋಗ್ತಾರೆ ಅಂತ. ಅಂಧತಮ ಕಾರ್ನರ್ ಅಂದ್ರೆ ಎಷ್ಟು ಕತ್ತಲೆ ಇರುತ್ತೋ ಅಷ್ಟು ಕತ್ತಲೆ ಜಾಗಕ್ಕೆ ಇಂಥ ಶಿಷ್ಯರು ಹೋಗ್ತಾರೆ. ಅಂದ್ರೆ ಇಂತಹ ಶಿಷ್ಯರನ್ನು ಇದಕ್ಕೆ ಏನ್ ಕೊಟ್ಟಿರ್ತಾರೆ, ಮಾರ್ಗದರ್ಶನ ಕೊಟ್ಟಿರ್ತಾರೆ, ಅವರು ಗುರುಗಳಂತೂ ಇನ್ನೂ ಕೆಟ್ಟ ಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ಅವ್ರಿಗೆಲ್ಲ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಅವರು ಕೂಡ ತ್ರಿವಿಧ ತಾಪತ್ರಯಗಳಿದ್ದಾರೆ ಮತ್ತು ತ್ರಿವಿಧ ಗುಣಗಳಿದೆ, ತ್ರಿಗುಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದರಿಂದ ನಾವೇನ್ ಮಾಡಬೇಕು, ಇಲ್ಲಿ ಸತ್ಯವತಿ ಮಹಾರಾಜರು ಹೇಳ್ದಂಗೆ ಭಗವಂತನನ್ನೇ ಗುರುವನ್ನಾಗಿ ನಾವು ತಗೋಬೇಕು. ಆಗ ಭಗವಂತ ಸುಹೃದಂ ಸರ್ವಭೂತಾನ, ಭಗವಂತ ಎಲ್ಲರಿಗೂ ಅವನು ಅತ್ಯಂತ ಒಳ್ಳೆಯ ಸ್ನೇಹಿತ. ಅವನು ಭಗವಂತ ಎಂದಿಗೂ ತಪ್ಪು ಮಾಡೋದಿಲ್ಲ, ತಪ್ಪು ಹೇಳಿಕೊಡೋದು ಇಲ್ಲ ನಮ್ಗೆ. ಸೊ ನಮ್ಗೆ ನಮ್ಮ ಅದೃಷ್ಟ ಹೇಗಿದೆ ಅಂದ್ರೆ, ಈ ಭಗವದ್ಗೀತೆ ಮತ್ತು ಕಪಿಲನ ಸಾಂಖ್ಯ ಯೋಗ ಇಂಥ ತತ್ವಗಳನ್ನು ಭಗವಂತ ಉಪದೇಶಿಸಿದ್ದಾನೆ. ಸೊ ಭಗವದ್ಗೀತೆ ಇರೋದು ಕೇವಲ ಒಂದು 700 ಶ್ಲೋಕ. ಅದರಲ್ಲಿ ಭಗವಂತನ ವಾಣಿ ಇರೋದು ಸುಮಾರು ಒಂದು 550-600 ಶ್ಲೋಕ ಅಷ್ಟೇ. ಸೊ ನಮಗೆ ಬೇಕಾಗಿರೋದು 600 ಶ್ಲೋಕಗಳನ್ನು ನಾವು ತಪ್ಪದೆ ಶ್ರವಣ ಮಾಡ್ತಾ ಇದ್ರೆ ಸಾಕು. ನಂತರ ಕಪಿಲ ದೇವರ ಸಾಂಖ್ಯ ಯೋಗ. ಈ ಕಪಿಲ ದೇವರು ಯಾರು ಗೊತ್ತಿದೆ ಯಾರಿಗಾದ್ರು? ದೇವಹೂತಿಯ ಗಂಡ. ಓಕೆ. ಮತ್ತೆ ತಂದೆ ಯಾರು? ಕರ್ದಮ ಮುನಿ. ದೇವಹೂತಿ ಮತ್ತು ಕರ್ದಮ ಮುನಿಯ ಕಪಿಲ ದೇವರು. ಕಪಿಲ ದೇವರು ಭಗವಂತನದೇ ಅವತಾರ. ಸೊ ಆದ್ರಿಂದ ಅವರು ಕಪಿಲ ದೇವರು ಸಾಂಖ್ಯ ಯೋಗವನ್ನು ಕೂಡ ಬೋಧಿಸ್ತಾರೆ ದೇವಹೂತಿ. ಸೊ ಈ ರೀತಿಯಾಗಿ ಭಗವದ್ಗೀತೆ ಮತ್ತು ಸಾಂಖ್ಯ ಯೋಗ ಇಂಥ ತತ್ವಗಳನ್ನು, ದಿವ್ಯ ಉಪದೇಶಗಳನ್ನು ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಸೊ ಈ ಸಾಂಖ್ಯ ಯೋಗ ನಮ್ಗೆ ಭಾಗವತಮಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಭಾಗವತನ ಎಷ್ಟು 3ನೇ ಕ್ಯಾಂಟನೇ ಸರಿಯಾಗಿಲ್ಲ ನಮಗೆ. ಸೊ ಅದರಲ್ಲಿ ಈ ಕಪಿಲ ದೇವನ ಸಾಂಖ್ಯ ಯೋಗ 3ನೇ ಸ್ಕಂದದಲ್ಲಿ ಸಿಗುತ್ತೆ. ಕರೆಕ್ಟ್, ಧನ್ಯವಾದಗಳು ಮಾತಾಜಿ. ಸೊ ನಮಗೆ ದಾರಿ ತಪ್ಪದಂಗೆ ಭಗವಂತ ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ. ಮತ್ತೆ ವ್ಯಾಸದೇವರು ತುಂಬಾ ಕಷ್ಟ ಬಿದ್ದು ನಮ್ಗೆ ಭಾಗವತಂ ಕೂಡ ಬರೆದು ಕೊಟ್ಟಿದ್ದಾರೆ. ಭಗವದ್ಗೀತೆ, ಭಾಗವತ, ಮಹಾಭಾರತ ಇವೆಲ್ಲವನ್ನು ಬರೆದು ಕೊಟ್ಟಿದ್ದಾರೆ. ಇವೆಲ್ಲ ವ್ಯಾಸದೇವರು ಕೂಡ ಭಗವಂತನ ಶಕ್ತಿಯ ಅವತಾರ. ಸೊ ಅದರಿಂದ ನಾವು ಅಧಿಕೃತವಾದ ಜ್ಞಾನವನ್ನು ಇಂತಹ ಗುರುಗಳಿಂದ ಪಡಿಬೇಕು. ಆದ್ರೆ ನಮ್ಗೆ ಈಗ ಕೃಷ್ಣ ಇಲ್ವಲ್ಲಪ್ಪ, ಇವಾಗ ಏನ್ ಮಾಡೋದು, ಕೃಷ್ಣ ಇಲ್ವಲ್ಲ ನಮ್ಗೆ, ಇದು ಸಿಗೋದೆ ಬೋಗಸ್ ಗುರುಗಳು ಅಂತೆಲ್ಲ. ಸೊ ನಮ್ಗೆ ಏನಿದೆ, ಶ್ರೀಲ ಪ್ರಭುಪಾದರು ಸಿಕ್ಕಿದ್ದಾರೆ. ಶ್ರೀಲ ಪ್ರಭುಪಾದರ ಮೂಲಕವಾಗಿ ಅವರು ಟ್ರಾನ್ಸ್ಲೇಟ್ ಮಾಡಿರುವ ಎಲ್ಲ ಪುಸ್ತಕಗಳು ನಮ್ಗೆ ಸಿಕ್ಕಿದ್ದಾರೆ. ಸೊ ಅವುಗಳನ್ನು ನಮ್ಗೆ ಈಗ ಕೂಡ ಗುರುಗಳು ಸಿಗ್ತಾ ಇದ್ದಾರೆ ನಮ್ಗೆ. ಇಸ್ಕಾನ್ ಗುರುಗಳು, ಇಸ್ಕಾರ ಭಕ್ತರಿದ್ದಾರೆ. ಗುರುಗಳ ಒಂದು ಶ್ರೀಲ ಪ್ರಭುಪಾದರ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಶ್ರೀಲ ಪ್ರಭುಪಾದರು ಪ್ರಾಮಾಣಿಕ ಗುರು ನಮ್ಗೆ. ಸೊ ಅವರು ಕೃಷ್ಣನ ಅಧಿಕೃತ ಪ್ರತಿನಿಧಿ. ಆದ್ರಿಂದ ಕೃಷ್ಣನೇ ನಮ್ಗೆ ಗುರುವಾಗಿದ್ದಾರೆ. ಇದು ಕೃಷ್ಣನ ಗ್ರಂಥ ಬೇರೆ ಅಲ್ಲ, ಭಾಗವತಂ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅದು ಕೃಷ್ಣನೇ ನಮ್ಮ ಮುಂದೆ ಕೂತಿದ್ದಾರೆ. ಆ ಕೃಷ್ಣನನ್ನು ಶ್ರೀಲ ಪ್ರಭುಪಾದರು ನಮ್ಮ ಮುಂದೆ ಇಟ್ಟಿದ್ದಾರೆ, ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ಇಟ್ಟಿದ್ದಾರೆ. ಮತ್ತು ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ಸಂಸ್ಕೃತ ಶ್ಲೋಕಗಳನ್ನು ಓದ್ಕೊಂಡು ಕೂತ್ಕೊಳ್ಳೋಷ್ಟು ಶಕ್ತಿ ನಮಗಿಲ್ಲ ಈಗಿನ ಕಲಿಯುಗದಲ್ಲಿ. ಇನ್ನೂ ಹೋಗ್ತಾ ಹೋಗ್ತಾ ಮುಂದಕ್ಕೆ ಈಗೆಷ್ಟು ಅರ್ಥ ಆಗ್ತಾ ಇದೆಯೋ ಅದು ಕೂಡ ಅರ್ಥ ಆಗ್ತಾ ಇಲ್ಲ, ಅದು ಕೂಡ ಅರ್ಥ ಆಗೋದಿಲ್ಲ. ಅಂದ್ರೆ ಅಷ್ಟು ಮಂದ ಬುದ್ಧಿ ಆಗಿರ್ತೇವೆ ನಾವು. ಮಂದಾತು ಸುಮಂದತ ಸುದುರ್ಮತಿ. ನಮ್ಗೆ ಮಂದ ಸುಮಂದತ ಅಂದ್ರೆ ತುಂಬಾ ಮಂದ ಜನಗಳು, ಸುಮಂದರು, ಮತ್ತೆ ಭಾಗ್ಯ ಕೂಡ ಇಲ್ಲ, ಒಳ್ಳೆ ಭಾಗ್ಯ ಕೂಡ ಇಲ್ಲ ನಿಮಗೆ. ಸೊ ಅದರಿಂದ ನಮಗೆ ಈ ಅಧಿಕೃತ ಜ್ಞಾನವನ್ನು ಕೃಷ್ಣನ ಈ ಪುಸ್ತಕಗಳ ಮೂಲಕವಾಗಿ ನಾವು ಕೃಷ್ಣನ ಬಗ್ಗೆ ನಾವು ತಿಳ್ಕೊಬಹುದು. ನಂತರ ನಿಜಂ ಪದಂ, ನಮ್ಗೆ ನಿಜವಾದ ಪದ ಅಂದ್ರೆ ನಮ್ಮ ನೈಜ ಸ್ಥಾನ. ಪ್ರತಿಯೊಂದು ಜೀವಾತ್ಮನಿಗೂ ಕೂಡ ಭಗವಂತನ ಅವಿಭಾಜ್ಯ ಅಂಶ. ಅದು ನಮ್ಗೆಲ್ಲ ಗೊತ್ತಿದೆ. ಪ್ರತಿಯೊಂದು ಜೀವ, ಅದೊಂದು ಮರ ಗಿಡ ಇರ್ಬೋದು, 84 ಲಕ್ಷ ಯೋನಿಗಳಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ಭಗವಂತನ ಅವಿಭಾಜ್ಯ ಅಂಶ. ಹಾಗಾಗಿ ಆಧ್ಯಾತ್ಮಿಕ ಜಗದಲ್ಲಿ ಭಗವಂತನೊಂದಿಗೆ ವಾಸಿಸುವುದು ಕೂಡ ನಮ್ಮ ಜನ್ಮ ಸಿದ್ಧ ಹಕ್ಕು. ಅಲ್ಲಿ ಯಾವುದೇ ಆತಂಕ ಇಲ್ಲ. ಸೊ ಇಲ್ಲಿ ದಿನ ಬೆಳಗಾದ್ರೆ ಕರ್ಮಗಳು ಮಾಡಬೇಕು, ಆ ಕರ್ಮಗಳ ಫಲಗಳು ಸಿಗುತ್ತೆ. ಈ ರೀತಿಯಾಗಿ
ಅಲ್ಲಿ ಯಾವುದೇ ಆತಂಕ, ಅಡ್ಡಿ ಆತಂಕಗಳು ಏನೂ ಇಲ್ಲ. ಭಗವಂತನಿಗೆ ಸುಖವಾಗಿ ಇರಬಹುದು. ಸೊ ನಂತರ ಮನುಷ್ಯ ಜೀವನದ ಪರಮ ಗುರಿ ಏನು ಅಂದ್ರೆ ಮೋಕ್ಷ ಅಥವಾ ಶೂನ್ಯದಲ್ಲಿ ಲೀನ ಆಗುವುದು ಅಲ್ಲ. ಭಗವದ್ಗೀತೆಯಲ್ಲಿ 4.9 ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನ್ ಹೇಳಿದಾನೆ? ತ್ಯಕ್ತ್ಯಾ ದೇಹಂ ಪುನರ್ಜನ್ಮ ನೈತಿ ಮಾಮ್ಯತಿ ಸೋ ಅರ್ಜುನ ಅಂತ ಹೇಳಿದ್ದಾನೆ. ಅದ್ರ ಫುಲ್ ಶ್ಲೋಕ ಯಾರಿಗಾರು ನೆನಪಿದೆಯಾ?